ದುರ್ಗಾಪ್ರಸಾದ್ ಅವ್ರು ಬಂದ್ರು. ಹಾಯ್ ದುರ್ಗಾಪ್ರಸಾದ್ ಅವ್ರು, ವೆಲ್ಕಮ್. ಊಟ ಆಯ್ತಾ ನಿಮ್ದು? ರವಿ ಅವ್ರು ಬಂದ್ರು, ಸೂಪರ್ ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ, ಥ್ಯಾಂಕ್ ಯು, ವೆಲ್ಕಮ್ ರವಿ ಅವ್ರು, ವೆಲ್ಕಮ್. ದುರ್ಗಾಪ್ರಸಾದ್ ಅವ್ರು ವೆಲ್ಕಮ್. ಊಟ ಆಯ್ತಾ ಇಬ್ಬರದು ಕೂಡ? ಹಾಯ್ ಅಂತ ಹೇಳ್ತಾ ಇದ್ದಾರೆ ರವಿ ಅವರು. ಹಾಯ್ ಹಾಯ್ ರವಿ ಅವರೇ, ಊಟ ಆಗಿದೆಯಾ? ಎಂತ ಸ್ಪೆಷಲ್? ದುರ್ಗಾಪ್ರಸಾದ್ ಮತ್ತೆ ನಮ್ದು ರವಿ ಅವರದ್ದು. ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ ಆಯ್ತಾ. ಊಟ ಆಯ್ತು ಅಂತ ಹೇಳ್ತಾ ಇದ್ರೆ. ಎಂಚಿನ ದಾದಿ ಸ್ಪೆಷಲಿ ಮನಸ್ಸಿಗೆ ಊಟ 1 ಗಂಟೆಗೆ ಆಯ್ತು ಸಿಸ್ಟರ್. ಹೌದಾ? ಓಕೆ ಓಕೆ. ಇನ್ನು ಕಾಫಿ ಕುಡಿಯೋದು ಹೊತ್ತಾಯ್ತಾ ಅಂತಲ್ಲ. ಚಿಕನ್ ಸಾಂಬಾರ್ ಮುದ್ದೆ. ವಾವ್ ಸೂಪರ್. ಚಿಕನ್ ಸಾಂಬಾರ್ ಮುದ್ದೆ ಸೂಪರ್. ದುರ್ಗಾಪ್ರಸಾದ್ ದಾದಿ ಮಳೆ ಇಲ್ವಾ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮಳೆ ಇವತ್ತು ಕಡಿಮೆ ಉಂಟು. ಮಳೆ ಉಂಟಂತ ರಜೆ ಕೊಟ್ಟಿದ್ದಾರೆ, ಮಳೆ ಇಲ್ಲ. ಕಿರಣ್ ಅವ್ರು ಬಂದರು. ಹಾಯ್ ಕಿರಣ್, ವೆಲ್ಕಮ್. ನಮಸ್ತೆ ನಮಸ್ತೆ. ಓ ಹೀರೋಯಿನ್ ಮಾರ್ರೆ, ಓ ಹೀರೋಯಿನ್. ಲೈಕ್ ಕೊಡಿದವ್ರು ಲೈಕ್ ಕೊಡಿ. ದಾಲ ಹೀರೋಯಿನ್ ಇಜ್ಜಿ ಮನಿ ಪದೆ ಕುಲೋಂಡು. ವಾವ್ ಹೀರೋಯಿನ್, ವಾವ್ ಜೊತೆ ಪಿಕ್ಚರ್ ಹೀರೋಯಿನ್. ದುರ್ಗಾಪ್ರಸಾದ್ ಹೋದ್ರಾ? ರವಿ ಅವರು ಹೋದ್ರಾ? ಲೈಕ್ ಡನ್. ರವಿ ಅವರು ನಿಮ್ಗೆ ನಾನು ಇದು ಕೊಟ್ಟಿದ್ದೇನಲ್ಲ, ಏನಾಯ್ತು? ಕಿರಣ್ ವನಸಾಂಡೆ ಎಂಜಿನ ಸ್ಪೆಷಲ್ ಮನಸ್ಸಿಗೆ ದಾದ ತಿನ್ಯಾರು? ರವಿ ಅವ್ರು ಲೈಕ್ ಡನ್ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ರವಿ ಅವರು, ಥ್ಯಾಂಕ್ ಯು. ಜನ ಇಲ್ಲದೆ ಹೋದಾಗಲೇ ಸಾಂಗ್ ಆಡಿ ಸಿಸ್ಟರ್. ಹೌದಲ್ವಾ? ಯಾವ ಸಾಂಗ್ ಆಡಬೇಕು? ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರಾಗಿವ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೇ, ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ, ಮಂದರ ಮಾಯಾಂಗೆ ಮೊಗದ ಸಾರಂಗಿ, ಸೊಕಿದೆ ಮುಂಗುರುಳ ಸೋಗೆ. ಮಲ್ತಾರೆ ಮಾಂಡ್. ಸಂತೋಷ್ ಬರ್ತೀರ? ಆಯ್ ಸಂತೋಷ್, ವೆಲ್ಕಮ್. ವನಸಾಣಿ ಸಿಸ್, ಶಾಂತ ದಿಸ್ ಬರ್ತೀರಿ? ವನಸಾಂಡಿ ಸಿಸ್. ಸಂಗೀತ ಬೈದಿನ ಎಕ್ಕಡು ಪ್ರೀತಿ ಸಿಸ್ನ ಲೈವ್ಗೆ ಬೈದಿತ್ತೇರೆ ಸಂಗೀತ ದಾದಾಂಡ್. ಯಾನು ಬಿಸಿ ಇನ್ನಿನ ಅಂಚ ಪ್ರೀತಿ ಸಿಸ್ ಕೊಂಚ ಲೈಕ್ ಕೊಡ್ದು ಸೀದಾ ಪೋಯಿನ್ ದಾದಿ ಕಜಿಪ್ಪ ಸಿಸ್. ಎಂಕ್ಲೆಗೆ ನೀ ಗೋರಿ ಸುಕ್ಕ ಇತ್ತಳು, ಗೋರಿ ರಸ ಇತ್ತನು, ಬಕ್ಕ ಗೀ ರೈಸ್ ಇತ್ತು. ನಾಳೆ ಯಾನು ಸೋಮವಾರ ತಿನ್ಪುಚಾನು ಎಂಕ ಮನೋಲಿ ಆಜಾದೀನಿ ಬಕ್ಕ ಬಟನ್ ಬಟಡೆ ಗಸಿ. ರವಿ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ದಾದಿ ಕಜಿಪ್ ಅಂತ ಕೇಳ್ತಾ ಇದ್ದಾರೆ. ಲೈಕ್ ಕೊಡದವ್ರು ಲೈಕ್ ಕೊಡಿ ಆಯ್ತಾ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಆಯ್ತಾ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕುಚ್ಚಲಕ್ಕಿ ಗಂಜಿ ಎಟ್ನಿ ಚಟ್ನಿ ಆ್ಯಂಡ್ ಪೊಟೆಟೊ ಕರಿ ನನಗೆ ಸ್ಪೆಷಲ್ ಮೂವಿ ಹೀರೋಯಿನ್ ಅವರೇ. ನಿಮಗೆ ಎಂತ ಸ್ಪೆಷಲ್ ಊಟಕ್ಕೆ? ಎನ್ನ ಬಂಡೆ ಪೂರ ಬಂಡೆ ಕಡಲೆ ಮನದ್ದು ಮನೇಲಿ ಆಜದಿಲ್ಲ ಬಕ್ಕ ಒಂದು ದಾದಪ್ಪ ಬಟಾಣಿ ಬಟಾಟೆ ಗಸಿ. ರವಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ, ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ, ಗುಡ್ ಅಂತ ಹೇಳ್ತಾ ಇದ್ದಾರೆ. ಲೀ 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 ಲೀಗಾ ಲೇ 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 ಗಾ
ಅರ್ಷನ್ ಅರ್ಷನ್ ಪಪ್ಪನ ಮೊಬೈಲ್ ಕೊಡು. ರವಿ ಅವರು ಹಾಯ್ ಅಂತ ಹೇಳ್ತಾರೆ, ಎಕ್ಸಲೆಂಟ್ ಅಂತ ಹೇಳ್ತಾ ಇದ್ದಾರೆ. ಶಾಂತದಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಾಂತದಿಸ್. ಶಾಂತದಿಸ್ ದಾದಿ ಕಜಿಪಿ ದಾದಿ ಸ್ಪೆಷಲ್ ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯಿತಾ. ಹೆಂಗೆ ಮೂಜೆ ಲೈಕ್ ತೋಜು ಖಾಲಿ ಕಣ್ಣಿಗೆ ಕಾಣುವ. ರವಿ ಅವರು ಹಾಯ್. ದಾಲ್ ರೈಸ್ ಸೂಪರ್ ಸೂಪರ್ ದಾಲ್ ರೈಸ್. ಶಾಂತ ಸಿಸ್ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್. ನಿಮಗೆ ಯೋಗ ಮಾಡಿ ಹೋಗಿ ಪ್ಲೀಸ್. ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಮ್ಯಾನ್ ಬಂದರು, ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಮ್ಯಾನ್. ಮತ್ತು ಶಾಂತ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ರವಿ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿಯಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಶಾಂತ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ರವಿಯವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಯಾನ್ ಇತ್ತೆ ಎನ್ನಿದ್ದೀನಿ ದಾನೆ ಲೈವ್ ನಾನೆಲ್ಲ ಬೈಜಿ ಬಂದು ಅಯ್ಯೋ ಲೈವ್ದ ಮಂಡೆ ಚೂರು ಬೇಲೆ ಇತ್ತು ನೀ ಪಂತೆ ಧ್ಯಾನ್ ರಡ್ಡದಕ್ಕೆ ಲೈವ್ ಬರ್ಪೆ ಬಂತೆ ಆಂಡ ಹೊರೆಣ್ಯ ಬೊರ್ಚಿಂದೆನ್ಯ ಬಕ್ಕ ಈ ಕೋಡೆಲ್ಲ ಲೈವ್ ಮಲ್ದಿಜ್ಜಿ ಇನ್ನಿಲ್ಲ ದಾಲ ಎಡ ಅಪ್ಪಜ್ಜಿ ಐಕೋಸ್ಕರ ಬತ್ ಮಲ್ಪು. ಮೂವಿ ಹೀರೋಯಿನ್ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್. ದಾಯೇ ಕಿರಣ್ ಎನ್ನ ಪುದರ್ ಚೇಂಜ್ ಮಾಡಿದ್ದೀನಿ ಮೂವಿ ಹೀರೋಯಿನ್ ಎಂದು. ಆ ಮೂವಿ ಡುಲ್ಯಾನ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರವಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಶಾಂತಕ್ಕ ಕೂಡ ಶಾಂತ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಏತು ಗಂಟೆಗೆ ಎಂಡ ಏನಿಯೇ ಪ್ರೀತಿ ಸಿಸ್ನ ಲೈವ್ ಶಾಂತ ಸಿಸ್? ರವಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಕೋಡೆ ಲೈವ್ ಮಲ್ತಿದ್ದೆ ಕೋಡೆ ಇಂಕ ಪುಡ್ಸೊತ್ತಿಜ್ಜಿ ಸೂಪರ್ ಮ್ಯಾನ್ ಕೋಡೆ ಬಿಲ್ಕುಲ್ ಪುಡ್ಸೊತ್ತಿಜ್ಜಿ ಕೋಡೆ ಏನೆಲ್ಲ ಲೈವ್ಗೆ ಪೋತು ಜಾನ್ ರಡ್ಡು ಪತ್ತುಗ. ಓಕೆ ಓಕೆ. ರವಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಸೋ ಮಚ್. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ, ಹಿಂದೆ ತಕೋ ನಾನಿನ್ನನೇ ಬೆರೆವಂತ ಮನಸ್ಸಾಗಿದೆ. ಮೂವಿ ಹೀರೋಯಿನ್ ಅವರೇ ಮತ್ತೆ ವಿಶೇಷ ಅಂತ ಕೇಳ್ತಾ ಇದ್ದಾರೆ. ವಿಶೇಷ ನಿಮ್ಮದು ಹೇಳಬೇಕು ಅಂತ ಕಿರಣ್ ಅವರೇ. ಹಾಯ್ ಆಂಡ್ ರಕ್ಷಸಿಸ್ ಪಂಡೇರು ಖಾಲಿ 2 ಜನ ಇರ್ತೀರಿಗೆ ಎನ್ನ ಲೈವ್ಗಳು. ರಕ್ಷಸಿಸ್ ಪಂಡೇರು ಖಾಲಿ 2 ಜನ ಇರ್ತೀನಿ ಲೈವ್ಡು. ಬಕೆಲ್ಲ ಬೈಜ್ಜೀರಿ ಸೂಪರ್ ಮ್ಯಾನ್ ಇಜ್ಜಿ ಸೂಪರ್ ಮ್ಯಾನ್ ಎಣ್ಣೆಟ್ಲೈತೆ ಭಾರಿ ಕಮ್ಮಿ ಜನ, ಭಾರಿ ಪಣ ಮಸ್ತ್ ಕಮ್ಮಿ ಜನ ಅಂಚ ಎನ್ನೆಟ್ಟಿತ ಒಂದು 4 ಜನ ಏನೇ ಬಂಗೋಡು ಎಕಡೆ ಬಂದಿತ್ತ ಕಾಣ ಎನ್ಮ ಜನ ಆತೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒರರ ಒಂದು ವೈರಲ್ ಪುರಣಿಂದಿನ ಆಜಿನೋದಾತಂಡು ನಾಲೆಜ್ ನನಗೆ 0.5 ಬಾರಿ ಪೊಡಿ ಅಪ್ಪ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಸೋ ಮಚ್. ಸೂರತ್ ಕಿರಣ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಕಿರಣ್. ಪ್ರೀತಿ ಅಕ್ಕಗೆ ಇನ್ಸ್ಟಾಡ್ ಕಡಪುರದಲ್ಲಿ ಕಾರ್ ಜೈದೀನಿಗೆ ಬೊಕ್ಕಾರ್ ಬತ್ತು ನಂಗೆ ಲೈವ್ ಎಂಡ್ ಆತಂಡು ಇರು ಬೇಗ ಲೈವ್ ಎಂಡ್ ಮಲ್ಪೋರ ಅಂದತೆ. ಕಿರಣ್ ಬ್ರೋ ಉಂಡರೆ ಏಕೆನೊಂದುಲ್ಲೇರಿ ಶಾಂತ ಸಿಸ್ ಒನಸಾಂಡೆ ಕಿರಣ್ ಬ್ರೋ ನಾರು ಎಂಚಿನ ಪಂಡೀರ್ ಚಟ್ನಿ ಬೊಕ್ಕ ಪೊಟೆಟೋ ಎಂಚಿನ ಪೂರ ಪಂಡೀರ್ ಕೆಲವು ಐಟಮ್ ಇತ್ತನ ರೀ
ಲೈಕ್ ಕೊಡದವ್ರು ಲೈಕ್ ಕೊಡಿ. ಏತು ಲೈಕ್ ತೋಜುನಿ ಶಾಂತ ಸಿಸ್ ಮೂವಿ ಹೀರೋಯಿನ್ ಅವರೇ ಸಾಂಗ್ ಬಂತು ಸೂಪರ್ ಉಂಡು. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಆಂಡೆ ಶಾಂತ ಸಿಸ್. ಸಪೋರ್ಟ್ ಮೆಸೇಜ್ ಅವು ರಡ್ಡ್ ಪತ್ತೆ ಕತೆ ಸಪೋರ್ಟ್ ಮೆಸೇಜ್ ಇದಕ್ಕ ಕಿರಣ್ ಬ್ರೋ ಉಂಡರೆ ಅವತೆ ಅದಕ್ಕೆ ಐನಾ ಓಕೆ ಐನು ಇಮೇಟ್ ಬರ್ಸ ಬರ್ತೀನಿ ಜೋರು ಬರ್ತೀನಿ ಅಕ್ಕ. ಫುಲ್ ನೀರು ತೋರ್ದು ಅಂಚೆ ಯಾನ್ ಎಂಡು ಮಲ್ತೀನಿ. ಆ ಕೋಡೆ ಬರ್ಸೆತ್ತನತಿ ಕೋಡೆ ಮಸ್ತ್ ಬರ್ಸೆತ್ತನು. ನನ್ನ ಒನ ಸಾವುಡು ಶಾಂತಸಿ ಸೀರೆನ ಆಂಡೆ ಏಕೆನೊಂದು ಲೇಟ್ ದಾನೆ ಲೇಟ್ ಕಿರಣ್ ಬ್ರೋ ಓಕೆನದ ಒಂದು ದಾನೆ ಲೇಟ್. ఆవ్ ಐವ ಎಂಚಿನ ಐವ ಹೊಲ್ತು ಐವಾನ ಪುಲ್ಲೆ ಅವು ನಾಲೆ ನಾಲೈನೇ ಆಪುಜಿ ಮಾರೆತ್ತೆ ಐವಗೆ 10-15 ಆವಡ್ ಫಸ್ಟ್ ಆಣಕಿರನ್ ಬೋ ದಾದೆ ಐವ ಅವೇ ಇಂದಿ ಲೈಕ್ ಐವಗೆ ಯಾನ್ ಬೇಲೆದಲ್ಪ ಉಲ್ಲೆ ದನಿಜ್ಜೆ ಲೈಕ್ ಮೆಲ್ಲ ಲೈವ್ ಬರ್ತೀನಿ. ಓ ಅಂಚ ಮೆಲ್ಲ ಕಣ್ಣ ಮುಚ್ಚೆ ಲೈವ್ ಬರ್ತೀನಿ ಒಂದು ಬಡವ ಆಪುಜಿ ಶಾಂತಿಸಿ ದಾನೆ ಬಡವ ಆಪುಜಿ ಯಾಕೆ ಬಡವಾಗುದಿಲ್ಲ ದಾನೆ ಬಡವ ಆಪುಜಿ ದಿನಕರ ಸರಿ ಕಾಣೆ ತಿಂತಾರೆ ತೋಜೋಡು ಕಿರಣ್ ಬ್ರೋ ಅಂದೊಂದು ಕಾಣೆ ಸರಿ ತಿಂತೇರು ತೋಜೋಡು ಅಂಚೈತೆ ಬಡ ಅಪ್ಪುಜಿ. ನೀ ಹೂವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡನನ್ನು ಬಲು ಹಿತವಾಗಿ. ನೀ ಕಡಲಾದರೆ ನಾನದಿಯಾಗುವೆ ಓಡುತ್ತ ನಿನ್ನ ನೋಡಿ ಸೇರುವೆ 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 ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಎಂದೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಸೂಪರ್ ಬಂದು ನೆಕ್ಸ್ಟ್ ಸಾಂಗ್ ಸೂಪರ್ ಬಂದು ಆಡಕ್ಕೆ ಬಿ ಕೈ ಪತ್ತು ಕುಲ್ದೇರ್ ಕಿರಣ್ ಸಂಗೀತ ಸಿಸ್ಪಲ್ ನಮಸ್ತೆ ಮಲ್ತೊಂದುಲ್ಲೆ ನಮಸ್ತೆ ಮಲ್ತಿ ಬಿಟ್ಕೊಂಡು ಸಾಂಗ್ ಬೊಚ್ಚಿಂದತೆ ದನಿ ಬತ್ತಿರಕ್ಕ ಈರು ಆರಿತ್ತು ಒನಸ್ ಬಂದದ್ದು ಪಿತೈ ಪೋಯಡ ಪರ್ಪೆಲ ಓಕೆ ಓಕೆ ಸೂಪರ್ ಮ್ಯಾನ್ ಥ್ಯಾಂಕ್ ಯು ಸೋ ಮಚ್. ಓಲ್ಡ್ ಸಾಂಗ್ ಬೊಚ್ಚ ಓಲ್ಡ್ ಸಾಂಗ್ ನ್ಯೂ ಸಾಂಗ್ ಹಿಂಗೆ ಒಂಜಿಲ ಬರ್ಪುಜಿ ಬಿಲ್ಕುಲ್ ನ್ಯೂ ಸಾಂಗ್ ಒಂಜಿಲ ಬರ್ಪುಜಿ ಹಿಂಗೆ ಓಲ್ಡ್ ಸಾಂಗ್ ಮಾತ್ರ ಬರ್ತೀನಿ. ದಾನೆ ಸ್ಕಿಪ್ಪ ಸೂಪರ್ ಆಣ ಅವು ಯಾವುಂಡ ಶಾಂತ ಸಿಸ್ ಅವತ್ತೆ ಓ ದೇವ ಕಿರಣ್ ಬ್ರೋ ಪರಂದುಲ್ಲೇರು 3 ಬನಾನ ತಿಂದೆ ಶಾಂತ ಸಿಸ್ ಮೂಜಿ ಬನಾನ ತಿಂತಿರ್ಗೆ ಐಕ್ ರೀಸನ್ ಮೊಬೈಲ್ ಪಂಡೇರು ಸರಿ ಕಾಂಡೆ ತಿಂತಾರೆ ತೋಜೋರು ಅವು ಆತನತೆ ಹೇಮಂತ್ನ ಪತ್ತೆ ಇಜ್ಜಿ ಅಂದತೆ ಹೇಮಂತ್ ಇಜ್ಜರತೆ ಉಳಿಪುತ್ತೀರಿ ನೀನು ಬ್ರಿಡ್ಸಸ್ನ ಲೈವ್ಗಳ ಬೈಜ್ಜರ ಸ್ಕಿಪ್ ಓದಿ ಆದರೆ ನಾನು ಇಣಿ ಪ್ರೀತಿಸಿಸ್ನ ಲೈವ್ ಜನ ಇತ್ತು ಜರೆ ಶಾಂತ ಸಿಸ್ ಜನ ಇತ್ತು ಜರ
ಜನನಿ ఇచ్చి మాట లైవ్ కర్మద పూరా ಜನಕುಲು ಗೀತ ಸಿಸ್ನಾಡಿ పోతేరా ಅಂದ್ ಬೊಳ್ಳಡು పోతేరా ಅಂದ್ ಬಂಡ್ರೆ ಅಪ್ಪುಜ್ಜಿ ಹುಷಾರಿಜ್ಜ ಎತ್ತೇರು ಚೂರು ಚಿಸ್ ಪನೊಂದುಲ್ಲೆ ಅಂದಿ ಜನನಿ ಇಚ್ಚಿತ್ತೆ ಕಪ್ಪು ಸಿಸ್ ಬತ್ತೇರಿ ಆನುಲ್ಲೆ ಪನೊಂದುಲ್ಲೆ ಬಲೆ ಬಲೆ ಕಪ್ಪು ಸಿಸ್ ಮನಸಾಂಡೆ ದಾದ ದಾದ ತಿನ್ನಿಯಾರು ಮನಸ್ಸುಗು ಕಜಿಪು ದಾದೆ ಹಾಯ್ ಕಪ್ಪು ಸಿಸ್ ಪನೊಂದುಲ್ಲೆರ್ ಶಾಂತ ಸಿಸ್ ಅಂದಿ ಜನನಿ ಇಜ್ಜಿ ಬೋರಿಂಗ್ ಬೋರಿಂಗ್ ಲೈವ್ ಇಸ್ ಬೋರಿಂಗ್ ಎಂಕ್ ಬೋರಿಂಗ್ ಅಪ್ಪು ನಿಂಗೆ ಪಾತೆರ್ ಇಜ್ಜಿರೇ ಇಲ್ಲ ಶಾಂತ ಸಿಸ್ ಉಲ್ಲೇರು ಬಕೆತ್ತೆ ಕಪ್ಪು ಸಿಸ್ ಬತ್ತೇರು ಉಲ್ಲೆ ಪನೊಂದುಲ್ಲೆರ್ ಅಂದಿ ಶಾಂತ ಸಿಸ್ ಜನ ಒಪ್ಪುಡು ಮಸ್ತ್ ಜನ ಇತ್ತು ಅಂತ ಗೊತ್ತಾಗ್ತದೆ ಓದೋದು ಫೋನ್ ಫೋನ್ ಜನ ಇದ್ರೆ ಬೋರಿಂಗ್ ಈತನ ಕೂಡ ಏಪ ಜೀರೋ ದಶಪದಿ ಏಪ ಮೆಸೇಜ್ ಒಂದು ಆಪುಣ ಅಂದೇ ಗೊತ್ತಾಗ್ತದೆ ಹಂಚಾಪುಣವರ ಕುಡೋರ ಪಾಂಡ ಕುಡೋರ ಪೂರ ಪೂಪೇರು ಗೊತ್ತೇನೆ ಲೈಕ್ ಕೊಡ್ತೀನಿ ಹಾಕೊಂಡು ಟುಗೆದರ್ ಲೈಫ್ ಪಾಂಡೆ ಸಂಗೀತ ಬರ್ಪೆ ಏಪ ಇತ್ತೆ ಆಪು ಜತಿ ಕಿರಣ್ ಬ್ರೋ ಈರ್ ಬೈ ಜರ್ಡ ಪಾಡ್ದಿದ್ಲೇನ್ ಬತ್ ಪೇಸ್ ತುಜ್ ಪವರ ಕಿರಣ್ ಬ್ರೋ ಈರ್ ಪದ್ಯ ಪನೋಡು ಬರ್ತಲ್ಲ ಟುಗೆದರ್ ಲೈವ್ ಪಾಡ್ಗ ಈರ್ ಏಪ ಬರ್ಪರ್ ಪಲ್ಲೆ ಶಾಂತ ಸಿಸ್ ಹಾಯ್ ಪನದುಲ್ಲೇರು ಕಪ್ಪು ಸಿಸ್ ಮುಲ್ಲೆ ಪನದುಲ್ಲೇರು ಬಕ್ಕ 4 ಗಂಟೆಗೆ ಎಂಚ ಆಪುಂಡು ಕಂಚ ಪೋ ಟ್ಯೂಷನ್ ಬರಕ್ ಪೋರೆ ಇಷ್ಟ ಎತ್ತರ ಪೋ ಇಷ್ಟೇಜ್ ಬೊಡ್ಚಾನ ಬುಕ್ಕೊಲ ಒಲ್ಪ ಒಲ್ಪುಂಡು ಪೂರ ದೀಲ ಬ್ಯಾಗ್ಡ್ ಬೇಸಿಜ್ಜಿ ಮಲ್ಲೆಜ್ಜಿ ಬೇಸ್ ಬೋಡುಂದಿಜ್ಜಿ ನಮಕ್ ಪೋಸ್ಟರ್ಗ್ ಲಿಂಕ್ ಶೇರ್ ಮಲ್ಪೊಲಿತ್ತೆ ಅನ್ನಂದು ಪೋಸ್ಟ್ಗ್ ಲಿಂಕ್ ಶೇರ್ ಮಲ್ಪೊಲಿತ್ತೆ ಅಂದು ಐಟ್ ಪಾಡ್ನ ಅಂಡು ಏನ್ ಮುರಣಿ ಇಂಕ್ ಏರ ಪಂಡಿರಿ ಕಿರಣ್ ಬ್ರೋವೆ ಬನ್ನಿ ಐದಕ್ಯಾನ್ ಬಾನ್ವಿಸಿಸ್ನ ಒಂಜಿ ವರ ಲೈವ್ ತುದಿ ಪೋದಿತ್ತೆ ಆರ್ಲ ಪೋಸ್ಟರ್ಡ್ ಒಂದು ಮಲ್ತಿತ್ತೇರು ಪೋಸ್ಟರ್ಡ್ ಪಾಡ್ದಿತ್ತೇರು ಅಂಚ ಬಕ್ಕ ಬರ್ಪರ ಕೇಂದಿರಂಡ ಕಾಂಡನಿ ಯಾನ್ ಇಜ್ಜಿ ಪಂಡೆ ಎಂಕಿನಿ ಬ್ಯುಸಿ ಉಲ್ಲೆ ಪಂಡಾನಿ ಹಾಯ್ ದುರ್ಗಕ್ಕ ಅಂತ ಬರ್ತಾ ಇದ್ದಾರೆ ಆಸಮ್ ಅವರು ಹಾಯ್ ಆಸಮ್ ವೆಲ್ಕಮ್ ದುರ್ಗಕ್ಕ ಅಂತ ಹೇಳ್ತಾ ಇದ್ದಾರೆ ಹೌದು ಹೇಳಿ ಆಸಮ್ ಅವರೇ ಊಟ ಆಯ್ತಾ ಪ್ರಾಷ್ಟಸಿಸದಾದಿ ಕಜಿಪ್ಪು ಊಟ ಆಯ್ತು ಆಸಮ್ ಅವರೇ ದುರ್ಗಾ ಪ್ರಸಾದ್ ಬಂದಿದ್ರು ಆಗ ಅವರು ಕೂಡ ಹೋದ್ರು ಮಾರೆ ಆಗ ಜೀರೋ ನೆಟ್ವರ್ಕ್ ತೋರಿಸ್ತಾ ಇತ್ತು ಒಂದಿನ ಸರಿ ಇಪ್ಪು ಮಾರೆ ಒಂದಿನ ದಾರಿ ಓಕೆ ಓಕೆ ಸಿಸ್ ಆನ್ ಪೆನ್ ಓಕೆ ಓಕೆ ಜೋರ್ ಬರ್ಸ ನಾನ್ ಸ್ಟಾಪ್ ಮುಲ್ಪೊಂದುದು ನೀ ಬರ್ಸ ಎಕಡಿತ್ತು ಕೋಡೆ ರಾತ್ರಿ ಭಯಂಕರ ಬರ್ಸ ವಾ ಗಾಳಿ 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 ಮಸ್ತ್ ಮಿತ್ತು ತೂಲೆ ಕಮೆಂಟ್ ಶಾಂತ ಸಿ ಸಾಯಿ ಪನದುಲ್ಲೆ ರವ್ವೆತೆ ದಾಲ್ ಬೊಕ್ಕ ನಂಗ್ ಮೀನ್ ಫ್ರೈ ಅವತ್ತು ತಿನೇಜಿ ದಾಲ್ ಬೊಕ್ಕ ನಂಗ್ ಮೀನ್ ಫ್ರೈ ನಂಗ್ ಮಲ್ಲ ನಂಗೆ ಎಡ್ಡೆ ಪುಣತೆ ಸಿಸ್ ಎಂಕಿನಿ ಸೋಮವಾರ ದಾಲ್ ಬೊಕ್ಕ ನಂಗ್ ಫ್ರೈ ಲಗೆ ಶೋಕಾ ಪುಣವು ದಾಲ್ ನಂಗ್ ಫ್ರೈ ಲ ಫೂಲ್ ಫ್ರೈ ಮಲ್ತನ ದಾಲ್ ಮಲ್ಪೊಡು ಬ್ಯಾಗ್ ಪಾಡೊಂದು ಪೋಯೆರು ಬ್ಯಾಗ್ ಪಾಡೊಂದು ಪೋಯೆರು ಅಂಚನೆ ಪೋಯೆರು ನಾನು ಇರಿತು ಬರ್ಪರದಿತ್ತೆ ಕೂಡ ಪಿರವರೇ ಇರತ್ತ ಮಾರೆ ಸರಿ ಓಂದುಪ್ಪುಲೆ ಅಂಚಿ ಕಣ್ಣು ಅಂಚಿ ಒಪ್ಪಡು ಸೂಪರ್ ಮ್ಯಾನ್ ಕೂಡ ಪಿರವತ್ತೇಡ ಇರಿದಾದ ಬರೆಪಿನ ಬೆಲೆನಾ ಏಸಿ ರಿಪೇರಿ ದತೆ ಶಾಂತ ಸಿಸ್ ತೆಲ್ತೊಂದುಲ್ಲೆ ನಂದನ್ನು ಬ್ಯಾಗ್ ಪಾಡೊಂದು ಪೋಯೆರ್ಗೆ ಕೂಡ ರಪ್ಪ ಪಿರ ಬತ್ತೇಳೆ ಕೆಲವೆಲ್ಲ ಅಂಚಿನಿ ಬ್ಯಾಗ್ ಪಾಡೊಂದು ಪೂಪೇರು ಬಕ್ಕ ಓಮೇಡ್ ಪಿರ ಬರ್ಪೇರು ಗೊತ್ತಾಗ್ತಿ ನಮ್ಮ ಮೇಲೆ ನಮ್ಮ ಮಾತಿಗೆ ನಮ್ಮ ಮಲ್ತು ಗೊತ್ತಿಲ್ಲ ಅಂಚಾಪುಂಡು ಅದಕ್ಕೆ ಸೂಪರ್ ಮ್ಯಾನ್ ಪಂಪಿನಿ ಒಂಚೂರು ತೂಲೆ ನೀ ಹೂವಾದರು ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲು ಹಿತವಾಗಿ ಆಸಮ್ ಬೈದಿತ್ತರ ಆರ್ಲ ಪೋಯರಾ ಶಾನ್ಸಿಸ್ ಉಂಡರೆ ಅಂತ ಕೇಳೊಂದುಲ್ಲೇರು
ಕಮೆಂಟ್ ಪುರದಾದ ಶಾಂತಿ ಸುಂಡರಿಕೆನದುಲ್ಲೇರು ಆಂಡ್ ಕಪ್ ಸಿಸ್ಪಾನದುಲ್ಲೇರು. ನಾನು ಸುನಿಲ್ ಬಂದ್ರು. ಹಾಯ್ ಸುನಿಲ್, ವೆಲ್ಕಮ್. ನಮಸ್ತೆ ಇಂಚೌಲರಕ್ಕ ವನಸಾಂಡಿ. ದುರ್ಗಾ ಸಿಸ್ನ ಲೈವ್ ಸೂಪರ್. ಆರ್ನ ಓನ್ ಡಿಸಿಷನ್ ದಾದೆ ಕೃಷ್ಣ ಸಿಸ್ ಗೊತ್ತಾಯಿ ಜಿಂಕ್. ಆರ ಅಂಚಿ ಕಾಸು ಕೊರಿಯರೆ ಪೋಯಿನಿ ಆನ ಅವೇ ಎನ್ನು ಗಾಡಿ ದಾನೆ ಪತ್ತೊಂದು ಪೋತುಜೇರು ಬೊಕ್ಕ ಪಿರ ಬತ್ತದು ಗಾಡಿ ಕೊಂಡೆ ಆನ ಅಪ್ಪ ಜಾರಿನಿ ಬಾವಿ. ಆರ ಅಂಚಿ ಕಾಸು ಕೊರಿಯ ಪೋಯಿನಿಗೆ ಗಾಡಿ ದಾನೆ ಪತ್ತೊಂದು ಹೋಚೇರು ಬೇರೆ ನೀರು ಪೋಯಿರುಂದು. ಅಯ್ಯೋ ದೇವಾ, ಅಂದಿ ಶಾಂತಿಸಿ ಸೂಪರ್ ಮ್ಯಾನ್ ತಿಳಿಕೆ ಅರ್ಪಣೆ ಯಾಕೆ ಸ್ವಲ್ಪ ಇರುವ ಆಗಿದೆ. ಏನಾದ್ರು ತೊಂದರೆಯಾ? ಏನು ತೊಂದರೆ ಇಲ್ಲ ಮಾರ್ರೆ ಸುನಿಲ್ ಅವರೇ, ಎಂತ ತೊಂದರೆ ಇಲ್ಲ. ತೊಂದರೆ ಇದು ವೈಟ್ ಇದೆ, ಜನ ಇಲ್ಲಲ್ಲ, ಅದುವೇ ತೊಂದರೆ. ಮತ್ತೆ ಎಂತ ತೊಂದರೆ ಇಲ್ಲ. ತೊಂದರೆ ಬೇಜಾರಿರ್ತದೆ, ಬೇಜಾರುಂಟು, ತೊಂದರೆ ಏನಿಲ್ಲ, ಬೇಜಾರು ಸ್ವಲ್ಪ ಅಷ್ಟೇ. ಯಾಕೆ ಸ್ವಲ್ಪ ಕೋಪದಲ್ಲಿ, ಸ್ವಲ್ಪ ಅಲ್ಲ ತುಂಬ ಕೋಪದಲ್ಲಿದೆ ನೋಡಿ, ಕಣ್ಣೆಲ್ಲ ನೋಡಿ ಹೋಯ್. ನನ್ನ ಬರ್ಪಜಿರು ಕೂಡ ಒಳ್ಳೆ ಸಪೋರ್ಟ್. ಈ ಸೂಪರ್ ಮ್ಯಾನ್ ಅಂತ ಆಯ್ತು. ಸೂಪರ್ ಮ್ಯಾನ್ ಕೊಡಲ್ಲ ಬರುವೀರು ಕಣ್ಣು ಹಂಚಿ ಒಪ್ಪಡಿಲ್ಲ ಅವೇ ಚೆನ್ನಾಗಿ ಬರ್ತಾರೆ ಬಿಡಿ ಅಕ್ಕ. ಈಗ ಶುರು ಮಾಡುದಲ್ವಾ? ಹೌದೌದು, ಕಣ್ಣು ಕೆಂಪಾಗಿವೆ. ಹೌದೌದು, ಕಣ್ಣು ಕೆಂಪಾಗಿದ್ರು ಮೊಬೈಲ್ ನೋಡಿ ನೋಡಿ ಮಾರ್ರೆ. ಮೊಬೈಲ್ ತೂದು ತೂದು ಕಣ್ಣು ಇಂಚ ಬಿದೈ ಬರುವ ಅಂಚಾಪು. ಮೊಬೈಲ್ನ ಪ್ರಭಾವ ಕಣ್ಣಿಗೆಲ್ಲ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವ್ರದೊಂದು ದುರ್ಗ ಸಿಸ್ ಊಟ ಆಯ್ತಾ? ಆಗಿದೆ ಶ್ರೀಧರ್ ಬ್ರೋ, ನಿಮ್ದಾಯ್ತಾ ಊಟ? ಎಂತ ಸ್ಪೆಷಲ್ ಇವತ್ತು? ಹೌದೌದು, ಕಣ್ಣಿಗೆ ರೆಸ್ಟ್, ಕಣ್ಣಿಗೆ ಆಗೋದನ್ನ ರೆಸ್ಟೇ. ಬೆಳಿಗ್ಗೆ ಲೈವ್ ಮಾಡಿದ್ದು, ಮತ್ತೆ ಮೊಬೈಲ್ ಬಿಟ್ಲಿಲ್ಲ, ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದದ್ದು ಅಷ್ಟೇ, ಮತ್ತೆ ಕೆಲಸ ಇತ್ತು. ಶ್ರೀ ಬ್ರೋ ಹಾಯ್ ಪನಂದುಲ್ಲೇರು. ನಾನು ಕಪ್ಪು, ನನ್ನ ತಪ್ಪ ಅಂತ ಹೇಳ್ತಾ ಇದ್ದಾರೆ ಶ್ರೀ ಬ್ರದರ್ ಹಾಯ್ ಅಂತ. ಕ್ಲಾಸ್ ಹೇಳ್ತಾ ಇದ್ದಾರೆ ಶ್ರೀ ಬ್ರದರ್ ಹಾಯ್ ಅಂತ. ಈ ಪ್ಯಾಂಟಂಗಿ ಬಾಳ ದೂರ. ಹಾಯ್ ಕ್ರಾಶ್ ಊಟ ಆಯ್ತಾ ಅಂತ ಕೇಳಿದ್ರೆ ಶ್ರೀಧರ್ ಬ್ರೋ ಎಂಕ ವಿಡಿಯೋ ಮಲ್ಪುನೆಟ್ ಇಜ್ಜಿ ದಾದೆ ವಿಡಿಯೋ ಮಲ್ಪರ ಇಜ್ಜೆ ಇದು ಎಡಿಟಿಂಗ್ ಮಲ್ತೊಂದುಲ್ಲೆರ್ ಪಂಡನ್ ಇಜ್ಜಿ ನನ್ನ ಬರ್ಪುಜೀರು ಬುರಣಿನ ಗುರುವಾರ ನನ್ನ ಬರ್ತ್ಡೇ ಇತ್ತು. ಮಧ್ಯಾಹ್ನ ಒಣಸ್ದ ಬ್ಯಾಗ್ ಪತ್ತೊಂದು ಪೋಯಿ ನಡ್ಬ ಇಚ್ಚೆ ಈರು ಒಣಸ್ದ ಬ್ಯಾಗ್ ಈರ್ದೆ ತಂದೋಡು ಈರು ಉಳಿದುಕೊಳ್ದೋಡು ಒಣಸ್ದ ಬ್ಯಾಗ್ ಕೊರ್ಲಿ ಈರು ಪೋಲೆವು ಅಂತೋಡು ದೂರನ ಗೊತ್ತಿಜ್ಜಿಯೇ ಮನಸಾನಗೊಳ್ಳದೆ ಪ್ಯಾಂಟ್ ಆಗ ಹಂಚಿರಿ ದುಂಬುರ್ದಿಚ್ಚಲ ಆಗ ಮನಸಾನಾಗ ಒಂಜಿ ಜೀನ್ಸ್ ಪಾಡ್ನು ಪಕ್ಕ ಒಂಜಿ ಆಗ ಕೂಡ ನಂಗಿ ಪಾಡು ಕುಲುಂಡು ಒಡೇಲ ಬಾರೆಜ್ಜಿ ಈಶಾನಗ್ಲ ಪೋಪುಜೆ ಜ್ವರ ಅತ್ತೆ ಅಂಚ ಕಡಪ್ರೋಜಿ ಡಾಕ್ಟರ್ ಬಂದಿರ ಇಂದಿನ ಕಡಪ್ರೋಚಿಂದು ಇತ್ತಕ್ಕೇನು ದೂರ ಪೋಪಿ ನಿಂದು ಯಾನು ಪ್ಯಾಂಟ್ ಅಂಗಿ ಬಾರ್ದು ಕುಲ್ದು ನಾನು ಒಡೆಗೆ ಹೋಗಿರಿ ಹೆಂಗೆ ಗೊತ್ತುಜ. ನಾವು ತಮ್ಮ ಶಾಲೆಗೆ ಹೋಗಿಲ್ಲ ಅಂತ ಕಾಣ್ತದೆ, ಅಲ್ಲೇ ಇದ್ದಾನೆ. ಅಯ್ಯೋ ಸುನೀಲ್, ಏನು ಗೊತ್ತಾ, ಇವತ್ತು ರಜೆ ಕೊಟ್ಟಿದ್ದಾರಲ್ಲ, ಮಳೆ ಅಂತ, ರೆಡ್ ಅಲರ್ಟ್ ಅಂತ, ಮಳೆ ಅಂತ ರಜೆ ಕೊಟ್ಟಿದ್ದಾರೆ, ಅದಕ್ಕೆ ಹೋಗ್ಲಿಲ್ಲ ಅವನು. ಪ್ಯಾಂಟ್ ಅಂಗಿ ಬಾರ್ದು ಕುಲ ಒಂದು ಪೊರ್ಸೋ ತಿಜ್ಜಿ ಅಂದೇ ಸಿಸ್ ಬಿಸಿ ಇಲ್ಲರಾ? ಓಕೆ ಕೃಷ್ಣ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನೀವು ಏನು ಊಟ ಮಾಡಿದ್ದೀರಿ ದುರ್ಗಾ ಸಿಸ್? ನನಗೆ ಇವತ್ತು ವೆಜ್. ಶ್ರೀಧರ್ ಬ್ರೋ ಇವತ್ತು ವೆಜ್ಜಲ್ಲಿ ತೊಂಡೆಕಾಯಿ ಪಲ್ಯ ಮತ್ತು ಗ್ರೀನ್ ಪೀಸ್ ಮತ್ತು ಪೊಟೆಟೊದು ಗ್ರೇವಿ ಇಜ್ಜಿ ಆರು ಹೋಟೆಲ್ದ ಮನಸ್ಸು ಮಲ್ಪೊಂದಿನೋಲ ಅಂಚನ ಬರ್ಚಿನ ಮಕ್ಕಳು ನಮ್ಮ ಇಲ್ಲದೆ ಕನಕ ಇನಿ ಉಂಡು ವೀಡಿಯೋ. ಓಕೆ ತೂಪೆ ಯಾನ್ ಬಾಕಿಂಡೆ ಓಲೆ ತೂವರೆ ಇಜ್ಜ ಅಂದು ಬಾಕಿ ಇಜ್ಜ ಅಂದಿಲ್ಲ ವೀಡಿಯೋ ತೂವರೆ ತೂತೆನಾ ಅಂದು ಅಂದು ಸಿಸ್ ವಾಯ್ಸ್ ಕೊರ್ರೇನೇ ಬಂಗ ಎಂಕೊಂಜಿಂಡತೆ
ನಾನು ಅಷ್ಟಮಿದ ಅಟಿಲ್ಪುರ ಮಲ್ದಿನ ವಿಡಿಯೋ ಮಲ್ತಿಂದು ದೀತೆ ಎಡಿಟ್ ಮಲ್ಪೆರಂದು ವಾಯ್ಸ್ ಕೊರಳತಿ ವಾಯ್ಸ್ ಕೊರೇನೆ ಬಂಗ ಗಡಿ ಗಡಿ ಜೋಕುಲು ಬರ್ಪಿನಿ ವಾಯ್ಸ್ ಕೊರ್ನಾಗ ಅವು ಒಂದು ಆಪುಂಡು. ಈ ರಜೆ ಇದ್ರೆ ನಾವು ಸಹ ಮನೇಲಿ ಆಟ ಆಡ್ತೇವೆ. ಹೌದೌದು, ಅವನಿಗೆ ಅದೇ ಖುಷಿ. ಶಾಲೆಗೆ ರಜೆ ಇದ್ರೆ ಇಲ್ಲದಿದ್ರೆ ಕೂಡ ನಾನು ಇವತ್ತು ಅವನಿಗೆ ರಜೆ ಮಾಡಿಸ್ತಿದ್ದೆ. ಅವನಿಗೆ ಜ್ವರ, ಶಾನ್ಸಸ್ ತೇಲ್ತೊಂದಿಲ್ಲ. ಓಕೆ ಓಕೆ ದುರ್ಗಾ ಸಿಸ್ ಬರೋದು. ಓಕೆ ಬಾಯ್ ಬಾಯ್ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬಂದದಕ್ಕೆ, ಲೈಕ್ ಕೊಟ್ಟದಕ್ಕೆ. ಬಾಯ್ ಕ್ರಾಸ್ಟೋಸಿಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಬಾಯ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಅವೇ ಬಂಗ ಎಡಿಟಿಂಗೇ ಬಂಗ. ಬರ್ತ್ಡೇದ ಕೋಡದ ಬರ್ತ್ಡೇದ ವಿಡಿಯೋ ಉಂಡು, ಪೋಸ್ಟ್ ಮಾಡ್ದಿತ್ತದೆ. ಐತ ಬರ್ತ್ಡೇದ ಉಂಡು, 5ನೇ ವರ್ಷದ ಬರ್ತ್ಡೇದ ವಿಡಿಯೋ ಒಂದುಂಡು ಅವಳ ಉಂಡು, ಅಷ್ಟಮಿದಲ ಉಂಡು. ಎಂಕ್ ಉದಾಸೀನ ಮಾಡ ಏಟು ಎನ್ನ ವಿಡಿಯೋ ಬಲಿಪು ಜತಿ ಬೊಕ್ಕಡೆ ಅವೊಂಜಿ 5 ಬಾರಿ ಬಂಗೋಡ ಅಂಡು. ನಿಮ್ಮ ಮನೆ ಮುಂದೆ ಶೆಡ್ ಉಂಟಾ? ಇಲ್ಲ ಇಲ್ಲ, ಶೆಡ್ ಇಲ್ಲ. ಯಾಕೆ? ನಮ್ಮ ಮನೆ ಮುಂದೆ ರೋಡ್ ಇದೆ, ರೋಡ್, ಮೇನ್ ರೋಡ್. ಬಾಯ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಈಗ ಬಂದು ಹಾಗೆ ಹೋಗ್ತಾ ಇದ್ದೇನೆ. ಪರವಾಗಿಲ್ಲ ಬ್ರೋ, ಯಾಕೆಂದ್ರೆ ನಿಮ್ಗೆ ಬ್ಯುಸಿ ಇರ್ಬೋದಲ್ಲ, ಕೆಲಸ ಇರ್ಬೋದಲ್ಲ, ಅದಕ್ಕೆಲ್ಲ ಬೇಜಾರಿಲ್ಲ. ಬಂದ್ರಲ್ಲ, ಲೈಕ್ ಕೊಟ್ರಲ್ಲ, ಸರಿ. ಹಾಗೆ ಕೋಡೆ ರಾತ್ರಿಗೆ ಪಿಕ್ಚರ್ ಪೋಯಿನಾಕ. ಓ ಸೂಪ್ರಮ್ ಸೋನಾ ಎನ್ನ 20 ಮಿನಿಟ್ ವೀಡಿಯೋ ಕಿರಿ ಕಿರಿ ಪನೊಂದುಲ್ಲೇರಿ ಎನ್ನಲ ಚೂರು ಜಾಸ್ತಿ ವೀಡಿಯೋ ಜಾಸ್ತಿ ಇತ್ತಿನ ಬಾರಿ ಬಂಗ ಇತ್ತೆ ನನ್ನ ಬರ್ತ್ಡೇ ಡೇಟ್ ಉಂಟದೆ ಐಟ್ ಕೆಲವು ಗೇಮ್ಸ್ ಪೂರ ಮಲ್ದಿರತ್ತೆ. ಅವು ಗೇಮ್ಸ್ ಪೂರ ಐಟ್ ಪದ್ಯ ಪಾಡ್ದಿರ ಅವೇನು ಪೂರ ಕಟ್ ಮಲ್ತದ. ನಮ್ಮ ಅರ್ಧ ಪದ್ಯ ಪಾಡ್ದ ಆನಾಗ ಒಂಜಿ ಲೆಕ್ಕ ಆಪುಂಡು. ನಮ್ಮ ಇಂಕೋರ ಕಾಂಡೆ ಕುಲ್ಲೆ ಅಂತ ಮನ ಬಯ್ಯ ಆಪು. ಹಾಂ ಸೂಪ್ರಮ್ ಸೋ ಯಾನ್ ಪೋತಿಜಿ ಮಾರ್ರೆ. ನಿಮ್ಮದು ಊಟ ಆಯ್ತಾ ಅಂತ ಕೇಳೋಣ ಅಂತ ಬಂದೆ. ಓಕೆ ಓಕೆ ಈಗ ಶ್ರೀಧರ್ ಊಟ ಆಗಿದೆ, ಊಟ ಆಗಿದೆ. ಎಲ್ಲರೂ ಎಲ್ಲಿ ಹೋದ್ರು ಮಾರ್ರೆ, ಮೆಸೇಜ್ ಇಲ್ಲ ಯಾರ್ದು ಕೂಡ. ಬಂದರು ಆಯ್ತು ಒಂಜೇ ಪದ್ಯನೇ ಬಂದರು ಬಾವು ಬಂದರು ಒಂಜೇ ಪದ್ಯ ಪುನಃ ಬೇತೆ ಉಂಡ ಪದ್ಯ ಎಂಚ ಇತ್ತಂಡು ಸೂಪರ್ ಮ್ಯಾನ್ ಪನೊಂದುಲ್ಲೇರು. ಆನ್ ಇಪ್ಪು ಓಕೆ ಓಕೆ ಸಿಸಿ ಎಡಿಟಿಂಗ್ ಮಲ್ಪು. ಓಕೆ ಓಕೆ ಮಲ್ಲಿಜ್ಜಿ ಎಡಿಟಿಂಗ್ ಮಲ್ಪಲೆ ಅವೇ ಆನ್ ಇಜ್ಜಿಡಲ್ಲ ಮಲ್ಲಿಜ್ಜಿ ಇದೇ ಮೊಬೈಲ್ ಬೊಡ್ಚಾ ಎಡಿಟಿಂಗ್ ಮಲ್ಪರೆ ರೆಡ್ ಮೊಬೈಲ್ ಒಂದು ಬೇತತೆ. ಓಕೆ ಓಕೆ ಸಿಸ್ ಓಕೆ. ಪಿಕ್ಚರ್ಗೆ ನಮಗೆ ಒಪಿನಿ ಜ್ವರ ಬತ್ತೊಂದು ನಕ್ಲೆ ಅವಳು ತೂಪಿರು ಒಂದು ಮಿಷಿನ್ ಉಂಡು ಅವಳು ಜ್ವರ ಉಂಡು ಇಜ್ಜಾನು ಜ್ವರ ಇಜ್ಜದ ನಕ್ಲೆ ಮಾತ್ರ ಬಿಟ್ಪೇನು ಜ್ವರ ಎತ್ತಿನಕ್ಲೆ ಬಿಟ್ಪುಜೆ ಪಿಕ್ಚರ್ ತೊಲೆ ಅವ ಅಂಚೆನು ವಾನಿಪ್ಪೆ ಪನೊಂದುಲ್ಲೇರು. ಓಕೆ ಓಕೆ ಗಮ್ಮತ್ತಿತ್ತಂಡು ಅಕ್ಕ ಎಂಕ್ ತೆಲ್ತು ಬಜ್ಜಿ ಬೇರೆ ಶುರು ಆಡು ಅಕ್ಕ ಸ್ಟಾರ್ಟಿಂಗ್ ಲಾಸ್ಟ್ ಉಂಡು ತೆಲ್ಪೆರೆ ನೇನು ಎಂಕೀರು ಪನ್ನಗಡೆ ಎಂಕ್ ತೆಲ್ಪೆರೆ ಬರೋದು ಸೂಪರ್ ಮ್ಯಾನ್. ಶೀಟ್ ಮೇಲೆ ಕಾಣ್ತಿದೆ ಅಲ್ವಾ, ಅದೇನು ಇದು ನಮ್ಮದು ಶೀಟೆಯಾ ಮನೆಗೆ ಶೀಟ್ ಇದು ಒಳಗೆ ಮನೆ, ನಾನು ಹೊರಗಿದ್ದೇನೆ. ಅದು ಶೀಟ್ ಇದು ಮನೆದ್ದೆ, ಮನೆಗೆ ಶೀಟ್ ಹಾಕಿದ್ದು ಶೀಟಿದ್ದು ಮನೆಯಲ್ಲಿರೋದು ನಾನು. ಎಸ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಅದು ಶೀಟೆ ಮನೆಗೆ ಶೀಟಿನ ಮನೆಯಲ್ಲಿರೋದು. ದಾಡೆಗೆ ಆಯನ ಆಯಗ ಪಿಕ್ಚರ್ಗೆ ಪೋಯಿಗೆ ಆಯ್ಕೆ ಪಿಕ್ಚರ್ ಬೋರ್ಡ್ ಗೆತ್ತವು ಇರ್ ಮನೆ ಅಲ್ಲ ಯಾವ ಪಿಕ್ಚರ್ಗೆ ಬೋರ್ಡ್ ಶೀಟ್ ಪಕ್ಕ ನಿಮ್ಮ ಮನೆ ಶೀಟ್ ಪಕ್ಕ ಅದೊಂದು ಮನೆ ಅದೊಂದು ಬಿಲ್ಡಿಂಗ್ ಇನ್ನೊಂದು ಬಿಲ್ಡಿಂಗ್ ಅವರದ್ದು ಅದು ಮೇಲೆ ಶೀಟ್ ಹಾಕಿದ್ದಾರೆ. ಹಾಗೆ ಪಿಕ್ಚರ್ಗೆ ಬೋರ್ಡ್ಗೆತ್ತೆ ಸೂಪ್ರಮ್ ಸೋ ನಮ್ಮಲ್ಲ ಪೋಯಮ್ಮ ಪಿಕ್ಚರ್ ತುಪ್ಪಿನ ಹಾಕಲ್ಲ ಅವು ತುಪ್ಪು ಜೇರಾಕು ಪಿಕ್ಚರ್ ಆ ಕಡೆ ಕಂಬ ಉಂಟಲ್ಲ ಯಾವ ಕಡೆ ಆ ಕಡೆಯಾ ಇದೆಯಾ ಇದೊಂದು ಬಿಲ್ಡಿಂಗ್ ಅದು ಬಿಲ್ಡಿಂಗ್ ಅಷ್ಟು ದೊಡ್ಡದೌದು ದೊಡ್ಡದಾಕಿದ್ದಾರೆ ಶೀಟ್ ಆಗಿದೆ ಶೀಟ್ಗೆ ದಾಯ ಗೊತ್ತು ಯಾರಿಗೇ ಇಂಚೇನೆ ಅಷ್ಟು ದೊಡ್ಡ ಶೀಟ್ ಹೌದು ಅದು ಫುಲ್ ದೊಡ್ಡದುಂಟು ಬಿಲ್ಡಿಂಗ್ ಕೆಳಗೆ ಅಂಗಡಿ ಎಲ್ಲ ಉಂಟು. ಹಾಯ್ ತೆಲಿಕೆದ ಬಳ್ಳಿ ಪಣದಿಲ್ಲ ಯೋಗೀಶ್ ಬ್ರೋ ಓಲಿತ್ತರಿಯೇ ಒನಸಾಂಡ ಶಾದ್ ಸಿಸ್ತಿರ್ತೊಂದುಂಡೇರು ಅಲ್ಲ ಎಂಗುಲ್ ಪಿಕ್ಚರ್ ಪೋಯರ ಪಿದಾರ್ದಿನಿ ಪಿಕ್ಚರ್ ಪೋಯರ ಪಿದಾರ್ದಿನಿ ನೇ ಪಿಕ್ಚರ್ ಪೋಯರ ಪಿದಾರ್ದಿನಿ ಅಕ್ಕೇನು ಶಾಂತಿ ಆಂಟಿಕೇನು
తెలుతుంది శాంత చేసి జ్వరం ఉండు ట్యూషన్ పోపుజే పిక్చర్కి రెడీ లేరు పోయారు అయితే ఎవರ ಪನ್ಪಿನಿ ಆ ಕಡೆ ಟೀಚರ್ ಪೋಪೆ ಅವರ ಬೊಂಜಿ ಪನ್ಪಿನಿ ಕೂಡ ఇంక మాస్క్ కొరలే పనిపిని కేనైతే నాలరే అనగా చెప్పు ఎత్తే తొలి ట్యూషన్కి టైం అనగా చెప్పు ఒక ఆయన అజ్జన కాల్ ಬರ್ಪುನ ಟ್ಯೂಷನ್ ಪೋಪುಜೆನಾ ಅಂದು ಕಮೆಂಟ್ ಪೂರ ನೀವು ಉಂತುದಿನ ಮಾರ್ರೆ ಓ ಕಮೆಂಟ್ ಪೂರ ಓದುದಿನತ ನಾವು ಮನೆ ಕಟ್ಟುತ್ತಿದ್ದೇವೆ ನಮ್ಮ ಸೈಡ್ ಪಕ್ಕ ಅದೇ ರೀತಿ ದೊಡ್ಡ ಶೀಟ್ ಹಾಕಿದ್ದಾರೆ ಅದು ದೇವಸ್ಥಾನದ್ದು ಹಾ ಇದು ದೇವಸ್ಥಾನ ಅಲ್ಲ ಇದು ಮೇಲೆ ಸ್ಲ್ಯಾಬ್ ಉಂಟದ ಅವರದು ಅದಕ್ಕೆ ಹಾಕಿದ್ದಾರೆ ಅಲ್ಲೆಲ್ಲ ಸಿಂಟೆಕ್ಸ್ ಎಲ್ಲ ಇಟ್ಟಿದ್ದಾರೆ ಹಾಗೆ ಮತ್ತೆ ಮಕ್ಕಳೆಲ್ಲ ಆಡ್ತಾರೆ ಮಳೆ ಬರುವಾಗ ಕೆಳಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಅವರಷ್ಟಕ್ಕೆ ಅವರು ಆಡ್ತಾರೆ ಅದು ಆ ಬಿಲ್ಡಿಂಗ್ ಮಕ್ಕಳೆಲ್ಲ ದೇವಸ್ಥಾನದಲ್ಲಿ ಕೂಡ ಹಾಗೆ ಹಾಕುದು ಹೌದು ಸೀಟ್ ಹೀಗೆ ದೊಡ್ಡದು ಮಾತ್ರ ತುಂಬಾ ಎತ್ತರಕ್ಕೆ ಹಾಕಿದ್ದಾರೆ ನಮ್ದು ಇದು ಮನೆಗೆ ಹಾಕಿದ್ದು ಅವರ ಖಾಲಿ ಇದಕ್ಕೆ ಇಲ್ಲಿ ಆಗಿವೆ ಎಲ್ಲರ ಮನೆಯಲ್ಲಿ ಕೂಡ ಶೀಟ್ ಆಗಿ ಹಾಕ್ತಾರೆ